ಇವತ್ತು ನಾವೊಂದು ಗೇಮ್ಸ್ ಆಡಲಿಕ್ಕಿದ್ದೇವೆ, ಅದನ್ನು ನೋಡಿ ಆಯ್ತಾ. ವಿಡಿಯೋದ ಎಂಡಿಗೆ ಹಾಕ್ತೇನೆ, ಗಮ್ಮತ್ತುಂಟು. ರೆಡಿ 1 2 3. ನೋಡಿ ಫ್ರೆಂಡ್ಸ್, ಪ್ಯೂರ್ ದೇಸಿ ಕೌ ಚಾಸ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ, ವೆಲ್ಕಮ್ ಟು AshwiniVlogs. ಇವತ್ತು ನಂದು ಹಾಲು ಕರೆದು ಹಟ್ಟಿದ ಕೆಲಸ ಎಲ್ಲ ಆಯಿತು. ಇನ್ನು ಇವತ್ತು ಬ್ರೇಕ್ಫಾಸ್ಟಿಗೆ ಎಂತ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಅಂದರೆ ಚಪಾತಿ ಮಾಡೋದು ಅಂತ ಡಿಸೈಡ್ ಮಾಡಿದ್ದೇವೆ ನಿನ್ನೆ. ಹಾಗೆ ಇವತ್ತು ಎಂತ ಅಂತ ಇನ್ನೂ ಸಹ ಗೊತ್ತಾಗಲಿಲ್ಲ. ಅಂದರೆ ಅಕ್ಕಿ ನೀರಲ್ಲಿ ಹಾಕಿದ್ದಿಲ್ಲ, ರೈಸ್ ಐಟಮ್ ಏನಾದರೂ ಮಾಡಬೇಕು ಅಥವಾ ಚಪಾತಿ, ನೋಡುವ ಏನಾಗ್ತದೆ ಹೇಳಿ. ಇವತ್ತು ಚಪಾತಿ ಅಂತ ಹೇಳಿದೆ ಅಲ್ಲ ಫ್ರೆಂಡ್ಸ್, ನೋಡಿ ಇಷ್ಟು ಎಲ್ಲ ಲಟ್ಟಿಸಿ ಎಲ್ಲ ಆಯಿತು. ಇನ್ನು ಕಾಯಿಸ್ಬೇಕಷ್ಟೇ. ಅಮ್ಮ ಮನೆಯಲ್ಲೇ ಪನೀರ್, ಈಗ 2 ಹಸುಗಳುಂಟಲ್ಲ ಹಾಲು ಕರೆದು, ಹಾಗೆ ಅದರಲ್ಲಿ ಒಂದರದ್ದು ಹಾಲನ್ನು ನಿನ್ನೆ ರಾತ್ರಿ ನಾನು ಪನೀರ್ ಮಾಡಲಿಕ್ಕೆ ಇದು ಮಾಡಿದ್ದೆ. ನಿನ್ನೆ ಹುಳಿ ಹಿಂಡಿ ಪನೀರ್ ಮಾಡಲಿಕ್ಕೆ ಆಗ್ತದೆ. ಹಾಗೆ ನಮ್ಮ ಮನೆಯದೇ ದೇಸಿ ಹಸುವಿನ ಹಾಲಿನಿಂದ ಮಾಡಿದ ಪನೀರ್ನಿಂದ ಶಾಹಿ ಪನೀರ್ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟ್ ಆಗ್ತದೆ, ನೀವು ಸಹ ಟ್ರೈ ಮಾಡಿ ನೋಡಿ ಆಯ್ತಾ. ಮನೆಯಲ್ಲೇ ಪನೀರ್ ಮಾಡ್ಲಿಕ್ಕೆ ಆಗ್ತದೆ, ನಮಗೆ ಫ್ರೆಶ್ ಪನೀರ್ ಸಿಗ್ತದಲ್ಲ. ಹಾಗೆ ಹಾಗೆ ನೋಡಿ ಇಷ್ಟು ಚಪಾತಿ ಎಲ್ಲ ಆಯಿತು. ಇದು ಕಾಯಿಸಿದ್ಮೇಲೆ ಈಗ ಪನೀರ್, ಇದು ಶಾಹಿ ಪನೀರ್ ಇದು ಸಹ ತೋರಿಸ್ತೇನೆ ನಿಮಗೆ. ಇವತ್ತಿಗೆ ನನಗೆ ನನ್ನ ವ್ಲಾಗಿಂಗ್ ಚಾನೆಲ್ ಸ್ಟಾರ್ಟ್ ಮಾಡಿ 31 ಡೇಸ್ ಆಯಿತು. ಸೊ ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಆಯಿತಾ, ತುಂಬ ಖುಷಿ ಆಯಿತು. ನೀವೆಲ್ಲ ವಿಡಿಯೋ ನೋಡೋದ್ರಿಂದ ನನಗೆ ಇನ್ನೂ ಕೂಡ ಇದನ್ನು ಕಂಟಿನ್ಯೂ ಮಾಡಲಿಕ್ಕೆ ಮನಸ್ಸು ಬಂದಿದೆ. ತುಂಬ ಒಳ್ಳೆ ಕಾಮೆಂಟ್ ಎಲ್ಲ ಮಾಡ್ತೀರಿ, ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಶಾಹಿ ಪನೀರ್ ಆಗ್ತಾ ಉಂಟು, ಇಲ್ಲಿ ಬಂಟಿಗೆ ಮಣ್ಣಿ ಆಗ್ತಾ ಉಂಟು, ಇಲ್ಲಿ ಚಪಾತಿ ಆಗ್ತಾ ಉಂಟು, ಇಲ್ಲಿ ತಾಯಿ ಮಗಳ ಕುಕಿಂಗ್ ಆಗ್ತಾ ಉಂಟು. ನೋಡಿ ಇಷ್ಟು ಎಕ್ಸ್ಟ್ರಾ ಚಪಾತಿ ಆಗಿದೆ. ಈಗ ಏನಾಗ್ತದೆ ಗೊತ್ತುಂಟಾ, ಮಧ್ಯಾಹ್ನಕ್ಕೆ ಅಮ್ಮ ನನಗೆ ಚಪಾತಿ ಹೇಳ್ತಾರೆ, ಯಾರು ಸಹ ಊಟ ಮಾಡೋದಿಲ್ಲ. ಮತ್ತು ಇಲ್ಲಿ ಗ್ರೇವಿ ಸಹ ಹಾಗೆ ಬಾಕಿ ಉಂಟು. ಹಾಗೆ ಇನ್ನು ಮಧ್ಯಾಹ್ನಕ್ಕೆ ಊಟ ಬೇಕಾ ಬೇಡುವ ಅಂತ ಕೇಳಿಯೇ ನನಗೆ ಮಾಡಬೇಕಷ್ಟೆ. ಮತ್ತು ಇಲ್ಲಿ ನೋಡಿ ನನ್ನ ಗಂಡ ಬಾಳೆಹಣ್ಣು ತಂದಿಟ್ಟಿದ್ದಾರೆ ತಿನ್ನಲಿಕ್ಕೆ. ನೋಡಿ ಇದು ಪಪ್ಪಾಯದ್ದು ಎಲೆ ನಾನು ತಂದಿಟ್ಟದು. ಪಪ್ಪಾಯ ಟೀ ಮಾಡಲಿಕ್ಕೆ ಆಗ್ತದಂತೆಲ್ಲ ಮೊನ್ನೆ ಒಂದು ಗ್ರೂಪಲ್ಲಿ ಎಲ್ಲ ಶೇರ್ ಮಾಡಿದರು. ಸೊ ಅದನ್ನು ಇವತ್ತು ಮಾಡಿ ಕುಡ್ದಿದ್ದೇವೆ ನಾವು ಬೆಳಿಗ್ಗೆ. ಫ್ರೆಂಡ್ಸ್, ಇದು ನಾನು ನೆಲ್ಲಿಕಾಯಿ ತಗೊಂಡು ಬಂದದ್ದು. ಸ್ವಲ್ಪ ಇದ್ರದ್ದು ಬಿಸಿನೀರು ಮಾಡಿ ಇಡುವ ಅಂತ, ಆಗಾಗ ಕುಡಿಲಿಕ್ಕೆ ಒಳ್ಳೇದು ಅಂತ. ನೋಡಿ ನೀವು ಸಹ ಸಿಕ್ಕಿದ್ರೆ ಬಿಸಿನೀರು ಮಾಡಿ ಕುಡೀರಿ ಇದ್ರದ್ದು, ಆಯ್ತಾ. ಪಶಿಂಗ್ರಿ ಅದೇ ಮಾಡ್ಬೇಕಂತೇನಿ. ಇಲ್ಲಿ ನೋಡಿ ನನ್ನ ಹಸ್ಬೆಂಡ್ ಅವರ ಥೆರಪಿ ಮಾಡ್ತಾ ಇದ್ದಾರೆ. ಮಧ್ಯಾಹ್ನದ ಹೊತ್ತಿಗೆ ಊಟಕ್ಕಿಂತ ಮೊದಲು ಅವರು ಮುದ್ರೆ ಮಾಡಿಕೊಂಡು ಬ್ರೀದಿಂಗ್ ಎಕ್ಸಸೈಸ್ ಮಾಡ್ತಾರೆ. ಇದು ಅವರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿ ನನಗೆ ಯಾವಾಗಲೂ ತೋರಿಸ್ಲಿಕ್ಕೆ ಆಗೋದಿಲ್ಲ. ಇವತ್ತು ಎದುರು ಸಿಕ್ಕಿದ್ರು, ಹಾಗೆ ತೋರಿಸಿದ್ರು. ಅವರು 3 ಹೊತ್ತು ಮಾಡ್ತಾರೆ, ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ. ಫ್ರೆಂಡ್ಸ್, ಹೊರಗೆ ನೋಡಿ ಅಂತೆ ಫುಲ್ಲು ಮೋಡ ಉಂಟು. ಇವತ್ತು ಮಳೆ ಬರ್ತದ ಅಂತ ಮಧ್ಯಾಹ್ನ ಆಗುವಾಗ. ಹಾಗೆ ನಾನು ಸಹ ನೋಡಿ ಎಲ್ಲ ಸ್ನಾನ ಎಲ್ಲ ಮಾಡಿ ಬಂದಿದ್ದೇನೆ. ಇವತ್ತು ಶುಕ್ರವಾರ ಎಲ್ಲ ತಲೆಗೆ ಎಣ್ಣೆ ಎಲ್ಲ ಹಚ್ಚಿ ಸ್ನಾನ ಮಾಡಿದ್ದೇನೆ ಅಲ್ಲಿ. ಮತ್ತು ಈಗ ನನಗೆ ಹಸುಗಳಿಗೆ ಅಕ್ಕಚ್ಚೆಲ್ಲ ಕೊಡಲಿಕ್ಕುಂಟು, ಕೆಲಸದವ ರಜೆ ಇವತ್ತು. ಹಾಗೆ ಅಕ್ಕಚ್ಚು ಕೊಟ್ಟು ಬಂದು ಮತ್ತು ಇವತ್ತು ನಾವೊಂದು ಗೇಮ್ಸ್ ಆಡಲಿಕ್ಕಿದ್ದೇವೆ, ಅದನ್ನು ನೋಡಿ ಆಯಿತಾ. ವಿಡಿಯೋದ ಎಂಡಿಗೆ ಹಾಕ್ತೇನೆ, ಗಮ್ಮತ್ತುಂಟು. ಅದು ವ್ಯಾಯಾಮ ಕೂಡ ಆಗ್ತದೆ, ಆಟ ಸಹ ಆಗ್ತದೆ. ಹಾಗೆ ಒಂದು ಒಳ್ಳೆ ಗೇಮ್ಸ್ ನೋಡಿ ಆಯಿತಾ. ನೋಡಿ ಇಲ್ಲಿ ಬಿಸಿನೀರೆಲ್ಲ ಆಗಿದೆ, ಇದನ್ನು ಆಫ್ ಮಾಡಿದ್ದೇನೆ. ನೆಲನೆಲ್ಲಿ ಕಲರ್ ನೋಡಿ ಹೇಗೆ ಬಂದಿದೆ ಹೇಳಿ. ನೆಲನೆಲ್ಲಿ ಮತ್ತು ಇದಕ್ಕೆ ನಾನು ಸೋಂಪು ಹಾಕಿದ್ದೇನೆ, ಸ್ವಲ್ಪ ಹೊಟ್ಟೆಗೆ ಒಳ್ಳೆಯದು ಮತ್ತು ಆರೋಗ್ಯಕ್ಕೆ ಸಹ ಒಳ್ಳೆಯದು ಹೇಳಿ. ಬಿಸಿನೀರಾಗೆ ಕುಡಿಯೋದಷ್ಟೇ ನಾವೀಗ. ಚಪಾತಿ ತಿಂತ ಇಂಡೈಜೆಷನ್ ಆಪಣಕ್ಕೆ ಬರೋ ಎಡ್ಡೆ ಅಂದ. ನಾನೀಗ ಹಸುಗಳಿಗೆ ಅಕ್ಕಚ್ಚೆಲ್ಲ ಕೊಟ್ಟು ಬರ್ತೇನೆ, ಆಯ್ತಾ. ಬಂಟಿ ನೋಡಿ, ಬಂಟಿ ಬಾ ನೀ ಖುಷಿ ಅದ ನೋಡಿ. ನಾವು ಸಪೂರ ಸ್ವರದಲ್ಲಿ ಮಾತಾಡಬೇಕು, ಭಾರಿ ಖುಷಿಯಾನಿ. ಬಂಟಿ 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 ಗುಡ್ ಬಾಯ್, ಬಂಟಿ ಗುಡ್ ಬಾಯ್. ಅಕ್ಕಚ್ಚುಗೊಳ್ಳಿಗೆ ಬರುವಾಗ ಹೀಗೆ ಗುಡ್ಡೆ ನೋಡಿದಾಗ ಒಂದು ಚಂದದ ಹೂ ಕಂಡಿತು. ಹಾಗೆ ನಿಮಗೆ ಸಹ ತೋರಿಸುವ ಅಂತ ಬಂದಿದ್ದೇನೆ, ನೋಡಿ ಆಯಿತು. ಚಂದ ಉಂಟು. ನಿಮಗೆ ಹೆಸರು ಎಂತಾದರೂ ಗೊತ್ತಿದ್ರೆ ಹೇಳಿ ಅದರದ್ದು. ಈ ಹಣ್ಣಿನ ಗಿಡ ಮುರಿದು ಬಿದ್ದಿದೆ ಅಂತ ಅದಪ್ಪ, ಮಳೆ ಇಲ್ಲದೆ ಏನ ನೋಡಿದ್ರಲ್ಲೆಲ್ಲ ಉದುರಿಕೊಂಡುಂಟು ನೋಡಿ. ಗೋಳೆಲ್ಲ ಬಿದ್ದು ಉಂಟು ಇಲ್ಲಿ, ಗೋಳೆ ಎಲ್ಲ ಹಣ್ಣಾಗಿದೆ. ಈ ಹಣ್ಣನ್ನು ಉಂಟಲ್ಲ, ಈ ಹಣ್ಣನ್ನು ಬಂಟಿ ಸಹ ತಿಂತಾನೆ.
ಒಂದು ಸುಲಿದು ಕೊಡ್ತೇನೆ ನೋಡಿ ಅವ ತಿನ್ನೋದು. ಬಟ್ ನಮ್ಮಳು ಎನ್ನ ಕೈಟ್ ಇಂದ ಅವತ್ತ ಇಂದ ತಿಂದ. ಮುಗೀನೆ ಒಂಜೆ ಏ ಸೋಲಿದೆ ಅಣ್ಣ ತಿನ್ಪ ಬಾಳೆಹಣ್ಣಿದು ಸೋಲಿ ಸಾಗೆ ಆಯ್ತಾ ತಿನ್ನುದಿವ. ನೋಡಿ ಫ್ರೆಂಡ್ಸ್, ಪ್ಯೂರ್ ದೇಸಿ ಕೌ ಚಾಸ್ ಅಂದರೆ ನೀರು ಮಜ್ಜಿಗೆ. ಮಧ್ಯಾಹ್ನಕ್ಕೆ ಇವತ್ತು ಚಪಾತಿ ತಿಂದದಕ್ಕೆ ನಮಗೆ ನೀರು ಮಜ್ಜಿಗೆ ಫಲಾರ. ಫ್ರೆಂಡ್ಸ್, ಒಂದು ಗುಡ್ ನ್ಯೂಸ್ ಉಂಟಾಯ್ತಾ. ಇವತ್ತು ನನ್ನ ಅಕೌಂಟಿಗೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಡೆಪಾಸಿಟ್ ಆಗಿದೆ. ಯೇ ಥ್ಯಾಂಕ್ ಯು ಸಿ ಎಂ. ನಾನು ಸಿದ್ದರಾಮಯ್ಯನವರಿಗೆ ನೆಕ್ಸ್ಟ್ ಟೈಮ್ ವೋಟ್ ಕೊಡ್ತೇನೆ. ಯಾಕೆಂದರೆ ನನ್ನ ಹತ್ರ ಹಣವೇ ಇಲ್ಲ ಮನೆ. ನನ್ನ ಯೂಟ್ಯೂಬ್ ಕೂಡ ಇಷ್ಟು ನಾನು ಕೆಲಸ ಮಾಡಿ ನನಗೆ ಹಣ ಕೊಡಲಿಲ್ಲ. 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ, ನನಗೆ ಹಣವೇ ಕೊಡಲಿಲ್ಲ. ನೋಡಿ, ಮನೆಯಲ್ಲಿ ಕೂತ ಕೂಡ ನನಗೆ ಹಣ ಸಿಕ್ಕಿತು. ಮನೆಯಲ್ಲಿ ಕೂತ್ರೆ ಸಹ ಸಿದ್ದರಾಮಯ್ಯನವರು ಬಂದ ಕೂಡ ನನಗೆ ಅಕೌಂಟಿಗೆ 2,000 ಡೆಪಾಸಿಟ್ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್. ಈಗ ಸಂಜೆ ನಾವು ಒಂದು ಆ್ಯಕ್ಟಿವಿಟಿ ಮಾಡಲಿಕ್ಕಿದ್ದೇವೆ. ಅದಕ್ಕೆ ಸ್ವಲ್ಪ ದೊಡ್ಡ ದೊಡ್ಡ ಸ್ಟಿಕ್ ಎಲ್ಲ ಬೇಕು. ಹಾಗೆ ಸ್ಟಿಕ್ ತರಲಿಕ್ಕೆ ನಾನು ಮತ್ತು ನನ್ನ ಮಗ ಹೋಗ್ತೇವೆ. ಮತ್ತು ಅದು ಆ್ಯಕ್ಟಿವಿಟಿ ಎಂತ ಅಂತ ಹೇಳಿ ನೀವು ಫುಲ್ ವಿಡಿಯೋ ನೋಡಿ ಆಯಿತಾ. ನೀವು ಒಡೆಗಿಯಾ ಬಂಟಿ? ನೋಡಿ, ಮಗನ ಕೈಯಲ್ಲಿ ಕತ್ತಿ ಎಲ್ಲ ಉಂಟು. ಬಂಟಿ ಒಡೆಗಿಯಾ ಹೇಗೆ ಬರ್ತಾನೆ ನೋಡ. ನಾನೀಗ ಹೈ ಜಂಪ್ ಮಾಡ್ತಾನೆ ಎಣಿಸಿದೆ. ಅಮ್ಮ ಅದು ಆ್ಯಕ್ಟಿವಿಟಿ ಮಾಡಲಿಕ್ಕೆ ಸ್ವಲ್ಪ ಹಗೂರದ ಆಗಬೇಕು ಕೋಲು. ಅದಕ್ಕೆ ನೋಡಿ, ಇಲ್ಲಿ ಈಟಿನ ಕೋಲು ಉಂಟಲ್ಲ, ಇದನ್ನು ಕಡಿತೇವೆ. ಇದಕ್ಕೆ ನಮ್ಮಲ್ಲಿ ಈಟಿನ ಕೋಲು ಅಂತ ಹೇಳುದು. ಇಲ್ಲಿ ಉಂಟು ನೋಡಿ. ಇದು ಗೊಬ್ಬರದ ಕೋಲು, ಈಟಿನ ಕೋಲು ಅಂತೆಲ್ಲ ಹೇಳ್ತಾರೆ ಇದಕ್ಕೆ. ಸೊಳ್ಳೆ ಬಾರದ ಹಾಗೆ ಹೊಗೆ ಎಲ್ಲ ಹಾಕಿ ಆಯಿತು ಅಂದರೆ ನಮ್ಮ ಹಟ್ಟಿದ ಕೆಲಸ ಎಲ್ಲ ಮುಗಿಯಿತು ಅಂತ ಲೆಕ್ಕ. ಈಗ ಎಲ್ಲ ರೆಡಿ ಮಾಡ್ತಾ ಇದ್ದಾನೆ ಶೂಟಿಂಗ್ ಮಾಡಲಿಕ್ಕೆ. ನೋಡಿ, ನಮ್ಮ ಗೇಮ್ಸ್ನ ಹೀರೋ ಬರ್ತಾ ಇದ್ದಾರೆ. ಅಧ್ಯಕ್ಷರು, ಇವತ್ತಿನ ಸಭಾಧ್ಯಕ್ಷರು ಸ್ಪೋರ್ಟ್ಸ್ ಡೇದು. ಮತ್ತೆ ಇವಳು ಅಡಗ್ತಾ ಇದ್ದಾರೆ ಆಗದಿಂದ. ನೋಡಿ ಮುಖ ನೋಡಿ ನೋಡಿದವರೆಲ್ಲ.